ಸಾಹಿತ್ಯ ಜೀವನ ಮೌಲ್ಯಗಳ ಜೊತೆಗೆ ಮಾನವೀಯ ಸಂಬಂಧಗಳನ್ನು ಬೆಳೆಸಬೇಕು. ಕ್ರೌರ್ಯದ ನಡುವೆ ಸಾಮರಸ್ಯದ ಭಾವನೆ ಬೆಳೆಸುವ ಸಾಹಿತ್ಯ ಇಂದಿನ ಅಗತ್ಯವಾಗಿದೆ ಎಂದು ಶ್ರೀ ಜೈನ ಮಠದ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರು ನುಡಿದರು. ಅವರು ಸಮಾಜ ಮಂದಿರ ಸಭಾದ ಸ್ವರ್ಣ ಮಂದಿರದಲ್ಲಿ ವರ್ಧಮಾನ ಪ್ರಶಸ್ತಿ ಪೀಠ ಮೂಡುಬಿದ್ರೆ ಇದರ ವತಿಯಿಂದ ಜರುಗಿದ 40ನೇ ವರ್ಷದ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು. ಕಾರಂತರ ಚೋಮನದುಡಿಯಂತಹ ಕಾದಂಬರಿ ಭೂಮಸೂದೆಯಂತಹ ಕಾನೂನು ಜಾರಿಯಾಗುವಲ್ಲಿ ಪ್ರಭಾವ ಬೀರಿದೆ. ಇಂತಹ ಪ್ರಭಾವಿ ಸಾಹಿತ್ಯದ ಓದು ಅಂತರ್ಜಾಲದ ಸವಾಲುಗಳ ನಡುವೆ ಸಾಹಿತ್ಯದ ಅವಕಾಶಗಳನ್ನು ಬೆಳೆಸಿಕೊಳ್ಳಬೇಕು. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಯ ಬೆಳವಣಿಗೆ ಸಹಕಾರಿಯಾಗಲಿದೆ ಎಂದವರು ಹೇಳಿದರು. ಪ್ರಶಸ್ತಿ ಪೀಠದ ಕಾರ್ಯಾಧ್ಯಕ್ಷ ಎಸ್.ಟಿ. ಸಂಪತ್ ಸಾಮ್ರಾಜ್ಯ ಅವರು ಬೆಳಗಾವಿಯ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರಿಗೆ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ, ರಾಯಚೂರಿನವರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರಿಗೆ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿಯನ್ನು ನಗದು ಪುರಸ್ಕಾರ ಸಹಿತ ಪ್ರದಾನ ಮಾಡಿದರು. ಲಾಕ್ಡೌನ್ ಅವಧಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿತು ಎಂದ ಸಂಪತ್ ಸಾಮ್ರಾಜ್ಯ, ಡಿವಿಜಿಯವರ ಕಗ್ಗಗಳು ಆಂಗ್ಲ ಭಾಷೆಯದ್ದಾಗಿರುತ್ತಿದ್ರೆ ನೊಬೆಲ್ ಅರ್ಹತೆ ಪಡೆಯುತ್ತಿದ್ದವು ಎಂದರು. ಸಮಾಜ ಮಂದಿರದ ಸಭಾದ ವತಿಯಿಂದ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಲಾಯಿತು. ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರು ಮಾತನಾಡಿ, ವರ್ಧಮಾನ ಪ್ರಶಸ್ತಿ ಎಲ್ಲ ಸಾಹಿತಿಗಳ ಕನಸು. ಸಾಹಿತ್ಯದ ದಿಗ್ಗಜರಿಗೆ ಒಲಿದ ಈ ಗೌರವ ತನ್ನ ಪಾರದರ್ಶಕತೆ, ವಸ್ತು ನಿಷ್ಠುರತೆಯಿಂದಾಗಿ ಕಳೆದ 4 ದಶಕಗಳಲ್ಲಿ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದೆ. ನನ್ನನ್ನು ಬೆಳೆಸಿದ ಮಹಾಚೇತನಗಳೆಲ್ಲವೂ ಆ ಗೌರವ ಸಂದದ್ದಾಗಿದೆ. ಆ ಮೂಲಕ ನನ್ನ ಋಣಭಾರ, ಕರ್ತವ್ಯ, ಕ್ರಿಯಾಶಕ್ತಿಯ ಜೊತೆಗೆ ಆತ್ಮವಿಶ್ವಾಸವೂ ಹೆಚ್ಚಿದೆ ಎಂದು ಹೇಳಿದರು. ಸಮಾಜದ ಮಠವನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಸಾಹಿತ್ಯರು. ಅದನ್ನು ಬಹಳ ಸಂತೋಷ ಅನಿಸ್ತದೆ. ಜೊತೆಗೆ ಇದು ಹೇಳಿದ್ರು ಬಹುಶಃ ಅವರು ವರ್ತಮಾನ ಅಂತಂದ್ರೆ ಬಹಳಷ್ಟು ಮಟ್ಟಿಗೆ ಜೈನ ಅಂತ ತಿಳ್ಕೊತಾರೆ. ವರ್ತಮಾನ ಜೈನ ಶಬ್ದ ಏನಲ್ಲ, ವರ್ತಮಾನ ಮಹಾವೀರರು ಅದು ಕನೆಕ್ಟ್ ಆಗಿದೆ ಅಷ್ಟೇ. ಇದು ಜಾತ್ಯತೀತವಾದಂಥ ಒಟ್ಟು ಕನ್ನಡದಲ್ಲಿ ಅತ್ಯುತ್ತಮವಾದಂಥ ಸಾಹಿತ್ಯವನ್ನು ಬರಮಾಡಿದ ಮಹನೀಯರಿಗೆ ಸಿಗುವಂಥ ಪ್ರಶಸ್ತಿ. ಭಾಳ ಆಶ್ಚರ್ಯ ಅಂದರೆ ಅನಂತ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ ಭಾಳ ಇದೆ. ಯಾಕಂದರೆ 40 ವರ್ಷದಲ್ಲಿ 40 ಮಂದಿ ಕೊಡಬೇಕು. ಹಾಗಾಗಿ ಅವರು ವಂಚಿತರಾಗಿದ್ದಾರೆ. ಅದರ ಅರ್ಥ ಅವರು ವರ್ಧಮಾನ ಪ್ರಶಸ್ತಿಗೆ ಅನರ್ಹರಲ್ಲ, ಅವರು ಅಷ್ಟೇ ಗೊತ್ತಾದರೆ. ಪ್ರಶಸ್ತಿ ಪೀಠದ ಪ್ರಧಾನ ನಿರ್ದೇಶಕ ಡಾಕ್ಟರ್ ನಾಮಕಸಾಲೆ, ಸಹ ನಿರ್ದೇಶಕ ನಿರಂಜನ್ ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಶ್ರೀಪಾಲ್ ಎಸ್ ಸಂದೇಶ, ಸಹ ಕಾರ್ಯದರ್ಶಿ ನೇಮಿರಾಜ್ ಶೆಟ್ಟಿ ಉಪಸ್ಥಿತರಿದ್ದರು.